ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂಟ್ವಾಳ ಕ್ಷೇತ್ರಾದ್ಯಂತ ಮಾರ್ಚ್ 10 ರಿಂದ 14 ದಿನಗಳ ಕಾಲ ಕ್ಷೇತ್ರದಾದ್ಯಂತ ಸಂಚರಿಸುವ ಗ್ರಾಮಗಳನ್ನು ತಲುಪುವ ಬಂಟ್ವಾಳ ಪ್ರಜಾಧ್ವನಿ ಯಾತ್ರೆಗೆ ಪುಂಚಮೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ನೀಡುವ ಮೂಲಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದಿಂದ ಭ್ರಷ್ಟಾಚಾರವನ್ನ ವಿಜೃಂಭಿಸುವ ಕಾರ್ಯಗಳು ನಡೆಯುತ್ತಿದೆ ಎಂದು ಹೇಳಿದರು. ಬೆಲೆ ಏರಿಕೆಯಿಂದ ಜನರು ಜೀವನ ಮಾಡಲು ಅಸಾಧ್ಯವಾಗಿದೆ. ಜನರಿಗೆ ವ್ಯವಸ್ಥಿತವಾದ ಮೋಸವನ್ನ ಮಾಡುವ ಕೆಲಸ ನಡೆಯುತ್ತಿದೆ ಎಂದು ಬಿಜೆಪಿ ವಿರುದ್ಧ ಸುಳ್ಳಿನ ಸರ್ಕಾರ ಎಂದು ಆರೋಪ ವ್ಯಕ್ತಪಡಿಸಿದರು. ಇಡೀ ಜಾಗದಲ್ಲಿ 94C ಹಕ್ಕುಪತ್ರ ಹಾಗೂ ವಸತಿ ಯೋಜನೆಗಳನ್ನು ಬಂಟ್ವಾಳದಲ್ಲಿ ಮಂಜೂರು ಮಾಡಿದ ಕೀರ್ತಿ ತನ್ನ ಅವಧಿಯಲ್ಲಿ ನಡೆದದ್ದು. ಇದನ್ನ ಜನರಿಗೆ ತಲುಪಿಸುವ ಕಾರ್ಯವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಿನಾಯತ್ ಅಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಕಾಂಕ್ರೀಟೀಕರಣ ರಸ್ತೆ ಈರ್ನ ಕಾರ್ಡ್ ಆತನ ಬಂದು ಜನಕ್ಕೂ ಅರ್ಥ ಮಲ್ತೋಡು ಬಂದ ಪಾತ್ರ ಪಶ್ಚಿಮ ವಾಹಿನಿ ಯೋಜನೆ ಬರ್ತದೆ ಎಂಕ್ಲಿಗೆ ಉಳಿಪಾಡ್ದು ಭಂಡಾರ ಕೊರೆ ಬರೆಯ ಸಾಧ್ಯ ಜೀವನ ಪಾತ್ರ ಪಂಡದು ಎಂಕ್ಲಿಗೆ ಸೇತುವೆದ ಅಗತ್ಯ ಉಂಟು. ಎಂಕ್ಲಿಗೆ ಒಂದು ನೀರು ಉಂತಾರೆ ಅಣೆಕಟ್ಟು ಆ ಸಂದರ್ಭಡು ನೆಕ್ಕಿನ ಇಡೀ ಜಿಲ್ಲೆಗೆ ಪಶ್ಚಿಮ ವಾಹಿನಿ ಯೋಜನೆ ಎತ್ತಿನಲ ಯೋಜನೆದು